ಯಕ್ಷಗಾನವನ್ನ ದೂರದಿಂದ ನೋಡುವಾಗ ಸುಲಭ ಎನಿಸುತ್ತದೆ. ಆದರೆ ಅದನ್ನ ಆರಾಧಿಸಿಕೊಂಡು ಅದನ್ನ ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದರು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನಡೆದ ಟ್ರಸ್ಟ್ಗೆ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನವರ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ, ನಾನು ಘಟ್ಟ ಪ್ರದೇಶದವನಾಗಿದ್ದರೂ ನಮ್ಮ ಪ್ರದೇಶದಲ್ಲಿ ಯಕ್ಷಗಾನವನ್ನ ದೈವಗಳಿಗೆ ಹರಕೆಯನ್ನ ಹೊತ್ತು ಅದನ್ನು ತೀರಿಸಲು ನಡೆಸಲಾಗುತ್ತದೆ. ಅದನ್ನ ಕೇವಲ ದೈವಾರಾಧನೆಗೆ ಎಂಬುದನ್ನು ಬಯಸುವ ಬದಲು ಅದರಲ್ಲಿರುವ ಕಲೆಯನ್ನು ಗುರುತಿಸಿ ಅದರಲ್ಲಿನ ಶ್ರಮವನ್ನ ನಾವು ಗೌರವಿಸಬೇಕು ಎಂದರು. ದೇಶದಲ್ಲಿ ಕರ್ನಾಟಕವನ್ನ ಗುರುತಿಸುವಾಗ ಕಲೆಯಲ್ಲಿ ಮೊದಲು ಬರುವುದು ಯಕ್ಷಗಾನ ಎಂದ ಅವರು ತನ್ನ IAS ತರಬೇತಿಯ ಸಂದರ್ಭದಲ್ಲಿ ಯಕ್ಷಗಾನವನ್ನ ಪ್ರದರ್ಶಿಸಿದ್ದನ್ನ ನೆನಪಿಸಿಕೊಂಡರು. ಕಲೆ ಅನ್ನೋದು ಏನಿದೆ ಅದು ನಮ್ಮ ಭಾಗದೊಳಗಡೆ ನಾನು ಕರ್ನಾಟಕವನ್ನು ಬಿಟ್ಟು ಹೋದ ನಂತರನೇ ನಮಗೆ ಗೊತ್ತಾಗಿರುವಂಥದ್ದು. ಕರ್ನಾಟಕವನ್ನ ಹೊರಗಿನ ಜನ ಗುರುತು ಮಾಡೋದ್ರೊಳಗಡೆ ನಮ್ಮಲ್ಲಿರುವಂತಹ ಒಂದು ಯುನೀಕ್ ಕಲ್ಚರ್ನ ನಮ್ಮ ಹತ್ರ ಹೇಳಬೇಕಾದಾಗ ಯಕ್ಷಗಾನ ಅನ್ನೋದು ಮುಂಚೂಣಿಯಲ್ಲಿ ನಿಲ್ಲುವಂತಹ ಒಂದು ದೊಡ್ಡದಾದಂಥ ಕಲೆ. ನಾವು IAS ಟ್ರೈನಿಂಗ್ ಅಲ್ಲಿ ಇದ್ದಾಗಲೂ ಕೂಡ ನಮ್ಮಲ್ಲಿ ಭಾರತದ ವೈವಿಧ್ಯತೆಯನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಇಂಡಿಯಾ ಡೇ ಸೆಲೆಬ್ರೇಷನ್ ಅಂತೇಳಿ ಇರುತ್ತೆ. ಆ ಇಂಡಿಯಾ ಡೇ ಸೆಲೆಬ್ರೇಷನ್ ಭಾರತ ದಿವಸ ಅಂತ ಹೇಳಿದ್ರೊಳಗಡೆ ಇದ್ದಾಗ ಆಯಾ ರಾಜ್ಯದ ಕಲೆಯ ಸಂಸ್ಕೃತಿಯ ವೈಭವವನ್ನ ಅವತ್ತು ನಾವೆಲ್ಲ ಪ್ರದರ್ಶನ ಮಾಡುವಂತಹ ಒಂದು ಅವಕಾಶ ಎಲ್ಲ IAS ಆಫೀಸರ್ ಟ್ರೈನ್ಸ್ಗಳಿಗೆ ಇರುತ್ತೆ. ಆ ಟೈಮಲ್ಲಿ ನಾನು ಮತ್ತೆ ಹಿಂದೆ MD ಮೆಸ್ಕಾಂ ಆಗಿದ್ದು ಮತ್ತೆ ನಮ್ಮ ಬೆಳ್ತಂಗಡಿಯವರಾಗಿರುವಂತಹ ಅನೂಪ್ ಶೆಟ್ಟಿ ಅಂತ ಒಬ್ರು IPS ಅಧಿಕಾರಿ ಮತ್ತೆ ಸ್ನೇಹಲ್ ಅಂತ MD ಮೆಸ್ಕಾಂ ಇದ್ರು. ನಾವು 3 ಜನ ಬ್ಯಾಚ್ಮೇಟ್ಸ್ಗಳು ಯಕ್ಷಗಾನದ ಆ ಒಂದು ಪೋಷಾಕನ್ನು ನಾವು ಧರಿಸಿದ್ವಿ. ನೂತನ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದ ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಅವರು ತಮ್ಮ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿ, ಕ್ರಿಕೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಹೇಗೆ ದೇವರು ಹಾಗೆ ಯಕ್ಷಗಾನದಲ್ಲಿ ಸತೀಶ್ ಪಟ್ಲ ಅವರು ದೇವರು ಎಂದ ಅವರು ಯಕ್ಷಗಾನದ ಲಿಟಲ್ ಮಾಸ್ಟರ್, ಯಕ್ಷಗಾನ ಕಲೆಯನ್ನ ಪ್ರತಿಭೆಯ ಮೂಲಕ ಮೇಲಕ್ಕೆ ಕೊಂಡೋಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಾಧನೆ ಮಾಡಿದ ಯುವ ಪ್ರತಿಭೆ ಬೃಂದ ಅವರನ್ನ ಸನ್ಮಾನಿಸಲಾಯಿತು. 5 ಮಂದಿಗೆ ಆರ್ಥಿಕ ನೆರವನ್ನ ನೀಡಲಾಯಿತು. ಕದ್ರಿ ನವನೀತ್ ಶೆಟ್ಟಿಯವರು ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನಿವರ ಬಗ್ಗೆ ಮಾತನಾಡಿದ್ರು. ಪ್ರದೀಪ್ ಆಳ್ವ ಕದ್ರಿ ಸನ್ಮಾನ ಪತ್ರವನ್ನ ವಾಚಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ML ಸಾಮಗ, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಪಟ್ಲ ಸತೀಶ್ ಶೆಟ್ಟಿ, AC ಮದನ್ ಮೋಹನ್, ಉದ್ಯಮಿ ಬರೋಡಾ ಶಶಿಧರ್ ಶೆಟ್ಟಿ, ಡಾಕ್ಟರ್ ಸತೀಶ್ ಭಂಡಾರಿ, CA ದಿವಾಕರ್ ರಾವ್, ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಮಾರ್ಗದರ್ಶಕರಾದ ಮಹಾಬಲ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿ ಅಡ್ಯಾರ್, ಕೋಶಾಧಿಕಾರಿ CA ಸುದೇಶ್ ರೈ, ಉಪಾಧ್ಯಕ್ಷರಾದ ಡಾಕ್ಟರ್ ಮನುರಾವ್, ದುರ್ಗಾ ಪ್ರಕಾಶ್ ರಾವ್, ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀತ್ ಶೆಟ್ಟಿ, ಜಗನ್ನಾಥ್ ಶೆಟ್ಟಿ ಬಾಳ, ಜೊತೆ ಕಾರ್ಯದರ್ಶಿ ರವಿ ಶೆಟ್ಟಿ ಅಶೋಕನಗರ, ರಾಜೀವ್ ಪೂಜಾರಿ ಕೈಕಂಬ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾದ್ಯನ್ V4 ನ್ಯೂಸ್ ಮಂಗಳೂರು.